माझे नाव आर्या, माझे गाव सुरल्या. जीवनंत एकटेकटेच एक एक आशा असता. जलतर माझी आशा चिंगड. ಮನಸ್ಸಿಗೆ ಟಚ್ ಆಗುವಂಥದ್ದು ಮೂವಿ. ಇನ್ನು ಮುಂದೇನು ಇಂಥ ಮೂವಿಗಳಿಗೆ ಪ್ರೋತ್ಸಾಹ ಕೊಡಬೇಕೆಲ್ಲರೂ. ಲೈಕ್ ಅಂತ ಸರ್, ಹೇಗಿತ್ತು ಸರ್ ಮೂವಿ? ಪಿಕ್ಚರ್ ಲಾಕ್ ಅಂತ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ಮೂವಿ. ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು. ಭಾರಿ ಜನ ಆ್ಯಕ್ಟ್ ಅಂತ ಭಾಳ ಚೆನ್ನಾಗಿತ್ತು. ಸರ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. समाजाचे पिक्चर मस्त चकोट दिसले आम्हा. असंच अनेक पिक्चर येऊन दे म्हणून 2P कंटिन्यूड म्हणून असा. बायो 2 ॲडव्हान्स रिझर्वेशन आताच करता असा येवलं पार्टी. कोणते पिक्चर भारी खुशी झाल्या, मस्त लाईक संदेश असं, स्टोरी लाईन लाईक असं, ॲक्टिंग लाईक असं, मस्त लाईक असं. आमच्या बायो हे चकोट मूवी नागेंद्र कामत असले पुढे अनेक मस्त सिनेमा काढूनचे देव एक त्यांचं एक शक्ती दोन म्हणून. ಎಕ್ಸಲೆಂಟ್, ಹ್ಯಾಂಡ್ಸ್ ಆಫ್ ಟು ನಾಗೇಂದ್ರ ಕಾಮತ್, ವೆರಿ ಗುಡ್. ಎಲ್ರಿಗೂ ಖುಷಿ ಆಯ್ತಲ್ಲ, ನನಗೆ ಅದೇ ಖುಷಿ. ಕತೆ ಇದೊಂದು ಒರಿಜಿನಲ್ ಆಗಿ ನಡೆದಿದ್ದ ಸ್ಟೋರಿ, ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕಿ ಟೇಸ್ಟ್ ಕೊಟ್ಟಿರೋದು ಅಷ್ಟೇ. ಸೂಪರ್ ಆಗಿದೆ, ನಮ್ಗೆ ಅದೇ ಖುಷಿ ಬೇಕಾಗಿರೋದು. ಇದರಲ್ಲಿ ಇದ್ದದ್ದು ಏನಿದೆ, ಮೆಸೇಜ್ ಏನಿದೆ ಅದು ಸ್ವಲ್ಪ ಆದರೂ ಫಾಲೋಅಪ್ ಮಾಡಿದರೆ ಸಾಕು ಜನ. ಖುಷಿ ಆಯಿತು, ಖುಷಿ ಆಯಿತು, ನಂಗೆ ಖುಷಿ ಆಯಿತು. लोकंत चोकोट जन किटले आसाले पिरे जलतर माझे तिटले काढून गटलेले जन गूगल अंत सर्च केलतरो गावत नाही. ಮೂವಿ ತುಂಬಾ ಚೆನ್ನಾಗಿತ್ತು. ಬಾಯೋ ಆಲ್ ಕ್ರೆಡಿಟ್ಸ್ ಗೋಸ್ ಟು VItla ಮೇಡಮ್. ಅವರು ಚಿತ್ರಗಳನ್ನು ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ನಾನು ಪ್ರೈಮರಿಯಲ್ಲಿ ಇರುವಾಗಲೇ ಅವ್ರ ಚಿತ್ರನ ನೋಡ್ಕೊಂಡು ಬಂದಂಥವ್ರು. ತುಂಬ ಚೆನ್ನಾಗಿತ್ತು. ನನಗೆ ಕೊಂಕಣಿ ಭಾಷೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಕಲಾವಿದರಿಗೆ, ಸಿನಿಮಾದವ್ರಿಗೆ, ಕಲಾವಿದರಿಂದ ಭಾಷೆಯ ಗಡಿ ಇರೋದಿಲ್ಲ ನೋಡಿ. ಆದ ಕಾರಣ ಸಿನಿಮಾ ಅನ್ನುವ ಭಾಷೆ ಮುಖಾಂತರ ಬಾಯೋ ಸಿನಿಮಾ ತುಂಬಾ ಕನೆಕ್ಟ್ ಆಯಿತು. ತುಂಬ ಚೆನ್ನಾಗಿದೆ. BGM ನನಗೆ ತುಂಬ ಇಷ್ಟ ಆಯಿತು. ಸುನಾದ್ ಅವ್ರು ಮಾಡಿದ್ದಾರೆ ಕಾಣ್ತದೆ, ತುಂಬ ಇಷ್ಟ ಆಯಿತು. ಡೈರೆಕ್ಷನು ಚೆನ್ನಾಗಿ ಮಾಡಿ, ಕತೆ ಚೆನ್ನಾಗಿದೆ. ಆಲ್ ಕ್ರೆಡಿಟ್ ಗೋಸ್ ಟು VItla ಮೇಡಮ್. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಜನ ಎಲ್ಲ ಬಂದಿದ್ದಾರೆ. ಏನಂತ ಹೇಳಿದ್ರೆ ಮಾತಾಡೋಕ್ಕೂ ಬಿಡ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಸಂತೋಷವಾಗಿದ್ದಾರೆ. ನನಗೆ ಇದಕ್ಕಿಂತ ಏನು ಬೇಡ, ಇಂಟರ್ವ್ಯೂ ಏನು ಬೇಕಾಗಿಲ್ಲ. ಯಾಕಂದ್ರೆ ಜನಗಳು ಬಂದು ಥಿಯೇಟ್ರಲ್ಲಿ ಪಿಕ್ಚರ್ ಮುಗಿದ ತಕ್ಷಣ ಓಡ್ ಬರ್ತಾರಲ್ಲ ಆರ್ಟಿಸ್ಟ್ ಜೊತೆ. ಹೌದು, ಇಲ್ಲ ನ್ಯಾಷನಲ್ ಅವಾರ್ಡ್ ನಂದು ಅಕ್ಷಿಮೂವಿಗೆ ಬಂದಿತ್ತು ನೋಡಿ. ಇದೆಲ್ಲ ಮಾತಾಡ್ತಿರ್ತಾರಲ್ಲ, ಅವ್ರಿಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಸಿನಿಮಾ ನೋಡಿ. ಇದಕ್ಕಿಂತ ಕಲಾವಿದರಿಗೆ ಇನ್ನೇನು ಬೇಕಾಗಿಲ್ಲ. ಇಡೀ ಟೀಮ್ ವರ್ಕ್ ಇದು. ನಮ್ಮ ಟೆಕ್ನಿಷಿಯನ್ಸ್ಗೆ ಮೊದಲನೇದಾಗಿ ಜೈ ಹೇಳ್ತೀನಿ, ನಮ್ಮ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಹೇಳ್ತಾ ಇದ್ದಾರೆ, ಅವಾರ್ಡ್ ಬರುತ್ತಾ ಗಿಡತ್ತಾ ಗೊತ್ತಿಲ್ಲ, ಇವ್ರ ಮಾತೆ ನನಗೆ ಅವಾರ್ಡ್ ಅಷ್ಟೇ. ಖುಷಿ ಆಗ್ತಾ ಇದೆ ಇವತ್ತು ಇಷ್ಟು ರೆಸ್ಪಾನ್ಸ್ ನೋಡಿ, ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಸಿನಿಮಾ ಮೆಚ್ಕೊಂಡಿದ್ದಾರೆ, ಹಾಗೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ ಚಿತ್ರಕ್ಕಾಗಿ. ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರೂ ಮತ್ತೊಮ್ಮೆ ಪ್ರದರ್ಶನ ಮಾಡ್ತೀವಿ, ಎಲ್ಲರೂ ಬಂದು ನೋಡಿ ಅರಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ यू. है माझी कथा नाही, त्याची कथा.